ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತ ಹೇಳಿ. ನಾನು ಪಶು ವಿಜ್ಞಾನಿ, ವೆಟರ್ನರಿ ಡಾಕ್ಟ್ರು, ಬೇಸಿಕಲಿ ವೆಟರ್ನರಿ ಡಾಕ್ಟ್ರು. ಪಶು ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಹೈನುಗಾರಿಕೆ, ಸಾಕಷ್ಟು ಜನ ಹೈನುಗಾರಿಕೆ ಮಾಡ್ತಾಯಿದ್ರಿ, ಮಾಡ್ತಾ ಬಿಡ್ತಾ ಇದ್ದಾರೆ. ಗ್ರ್ಯಾಜುಯಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ತುಂಬ ರೀಸನ್ಗಳಿದ್ದಾವೆ ಹೈನುಗಾರಿಕೆ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ. ಒಂದು, ಬೇರೆ ಕೃಷಿಯಿಂದ ನಿಮಗೆ ಆದಾಯ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು, ಮನೆಗಳಲ್ಲಿ ಲೇಬರ್ ಕೆಲಸ ಮಾಡೋದು ಜಾಸ್ತಿ ಇಲ್ಲ. ಮುಂಚೆ ಎಲ್ಲ ನಾವೆಲ್ಲ ಕೂಡು ಕುಟುಂಬಗಳು, ಅವಿಭಕ್ತ ಕುಟುಂಬಗಳು ಇದ್ವಿ. ಒಬ್ಬರು ಆ ಕೆಲಸ ನೋಡಿದ್ರೆ ಇಬ್ಬರು ಈ ಕೆಲಸ ನೋಡ್ಕೊತಾ ಇದ್ವಿ. ಸೊ ಆ ಥರ ಇತ್ತು. ಬಟ್ ಹೈನುಗಾರಿಕೆ ತುಂಬ ಕಡಿಮೆ ಆಗ್ತಾ ಇದ್ರ ನಮ್ಮ ದಕ್ಷಿಣ ಕನ್ನಡ, ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ 5.5 ಲಕ್ಷ ಲೀಟರ್ವರೆಗೂ ಒಂದು ದಿನಕ್ಕೆ ಹಾಲು ಸಂಗ್ರಹ ಆಗ್ತಾ ಇತ್ತು. ಈಗ 3.5 ಇಂದ 3.25 ಲಕ್ಷ ಲೀಟರ್ ಒಂದು ದಿನಕ್ಕೆ ಸಂಗ್ರಹ ಆಗ್ತದೆ. ಅಂದರೆ ಎಸ್ಪೆಷಲಿ ಬೇರೆ ಕಡೆ ಎಲ್ಲ ಜಾಸ್ತಿನೇ ಸಂಗ್ರಹ ಆಗ್ತಾ ಇದೆ, ದಕ್ಷಿಣ ಕನ್ನಡದಲ್ಲಂತೂ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕಂದರೆ ನಾನು ಹೇಳಿದಿಲ್ಲ ರೀಸನ್, ಕಾರಣ ಅದು. ಸೊ ಕೃಷಿ ಮತ್ತು ಹೈನುಗಾರಿಕೆ ಎರಡು ಒಟ್ಟೊಟ್ಟಿಗೆ ಬರುವಂತಹ ಕಸುಬುಗಳು, ರೈತರ ಕಸುಬುಗಳು. ಈ ಕೃಷಿಯಲ್ಲಿ ಸಿಗುವಂತಹ ವೇಸ್ಟ್ನ ಬಳಸ್ಕೊಂಡು ನಾವು ಹೈನುಗಾರಿಕೆಯನ್ನು ಮಾಡ್ತಾ ಇದ್ವಿ. ಮತ್ತು ಹೈನುಗಾರಿಕೆಯಿಂದ ಸಿಗುವಂತಹ ಗೊಬ್ಬರ, ಗಂಜಲವನ್ನು ಬಳಸ್ಕೊಂಡು ನಾವು ಕೃಷಿಗೆ ಬಳಸ್ಕೊತಾ ಇದ್ವಿ. ಸೊ ಇವೆರಡು ಒಟ್ಟೊಟ್ಟಿಗೆ ಬರುವಂತಹ. ಬಟ್ ಇತ್ತೀಚಿನ ನಮ್ಮ ಫಾಸ್ಟ್ ಲೈಫು ಅಥವಾ ಏನೋ ಗೊತ್ತಿಲ್ಲ, ಹೈನುಗಾರಿಕೆ ಕಡೆ ಒಲವು ತುಂಬ ಕಡಿಮೆ ಆಗ್ತಾ ಇದೆ. ನಾವು ಹುಟ್ತಾ 1-2 ವರ್ಷ ತಾಯಿ ಅದೇ ಹಾಲು ಕುಡಿತೀವಿ, ಬರ್ತಾ ಸಾಯೋವರೆಗೂ ಹಸುವಿನ ಹಾಲು ಕುಡಿಲೇಬೇಕು. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಹಸುವಿನ ಹಾಲು ಕುಡಿತೀವಿ. ಬಟ್ ಆದ್ರೂ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದೇ ಇಲ್ಲ. ಸೊ ಆದಷ್ಟು ಹೈನುಗಾರಿಕೆನ ಈಗ ಸಾಕ್ತಿರೋರಿಗೆ ಅಥವಾ ಸಾಕಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಮೇನ್ ಅಂದರೆ ದನಗಳಲ್ಲಿ ಪೋಷಕಾಂಶಗಳನ್ನ ನಿರ್ವಹಣೆ. ಕಾಯಿಲೆಗಳು ತುಂಬ ಬರ್ತವೆ. ಮನುಷ್ಯರಿಗೆ ಹೇಗೆ ಬರುತ್ತೋ ಪ್ರಾಣಿಗಳಿಗೂ ಸಹ ಅದೇ ಥರ ಕಾಯಿಲೆ ಬರುತ್ತೆ. ಈ ಪ್ರಾಣಿಗಳಿಗೆ ನಾವು ಪ್ಲಾನ್ ಮಾಡಿ ಇದೇ ಥರ ಗೊಬ್ಬರ ಹಾಕಬೇಕು, ಇದೇ ಥರ ಸ್ಪ್ರೇ ಮಾಡಬೇಕು ಅನ್ನೋದು ಆ ಥರ ಪ್ಲಾನ್ ಇಲ್ಲ. ಯಾಕಂದರೆ ಕಾಯಿಲೆ ಯಾವಾಗ ಬರುತ್ತೆ ಅಂತ ನಾವು ಗೆಸ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಅದರಿಂದ ಮೇನ್ ಏನಂದರೆ ನಾವು ಫಸ್ಟ್ ಸರಿಯಾದಂತಹ ಪೋಷಕಾಂಶಗಳ ನಿರ್ವಹಣೆ ಮಾಡುವಂಥದ್ದು. ಪೋಷಕಾಂಶಗಳು ಸರಿಯಾಗಿ ನಿರ್ವಹಣೆ, ನಾವು ಗಿಡದಲ್ಲಿ ಹೆಂಗೆ ಪೋಷಕಾಂಶಗಳ ನಿರ್ವಹಣೆ ಮಾಡ್ತೀವೋ ಆ ಥರ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಿದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಈಗ ರೋಗ ನಿರೋಧಕ ಶಕ್ತಿ ಬರಬೇಕಾದ್ರೆ ನಾವು ಬಾದಾಮ್ ತಿಂತೀವಿ, ಗೋಡಂಬಿ ತಿಂತೀವಿ, ಆ ಫುಡ್ ತಿಂತೀವಿ, ಎಲ್ಲ ಫುಡ್ ತಿಂತೀವಿ. ಸೊ ದನಗಳಿಗೂ ಸಹ ಅವು ಸಹ ಜೀವಿ ಆಗಿರೋದ್ರಿಂದ ಅವಕ್ಕೂ ಸಹ ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗಬೇಕು. ಫಸ್ಟ್ ಏನಂದರೆ ದನಗಳೆಲ್ಲ ಏನಂದರೆ ಹುಲ್ಲನ್ನು ತಿಂದು ಬೆಳೆಯುವಂತಹ ಪ್ರಾಣಿಗಳು. ನಾವೇನೇ ಬೂಸ ಕೊಟ್ಟರು, ಏನೇ ಹಿಂಡಿ ಕೊಟ್ಟರು ಅವಕ್ಕೆ ಸಪ್ಲಿಮೆಂಟ್ ಫುಡ್ ಆಗುತ್ತೆ ಹೊರತು ಅದಕ್ಕೆ ನಾರ್ಮಲಾಗಿ ಜೀರ್ಣ ಆಗುವಂಥ ಆಹಾರ ಆಗೋದಿಲ್ಲ. ಅನ್ನ ಸಾಂಬಾರು ತಿಂದು ಬದುಕೋಲ್ಲ. ಯಾಕಂದರೆ ನಮ್ಮ ಹೊಟ್ಟೆ ಭಾಗ ಅದ್ರದ್ದು ಹೊಟ್ಟೆ ಭಾಗ ತುಂಬ ಡಿಫ್ರೆಂಟ್ ಇರುತ್ತೆ. ನಮಗೆ ಸಿಂಗಲ್ ಸ್ಟಮಕ್, ಒಂದೇ ಒಂದು ಹೊಟ್ಟೆ, ದನಗಳಿಗೆ 4 ಹೊಟ್ಟೆಯ ಭಾಗಗಳಿರ್ತವೆ. ಸೊ ನಮಗೆ ಜೀರ್ಣ ಆಗೋದು ಆಸಿಡ್ ಮತ್ತು ಎಂಜೈಮ್ ಡೈಜೆಷನ್ ಅಂತ ಹೇಳಿ. ಅಂದರೆ ಎಂಜೈಮ್ ಮತ್ತು ಆಸಿಡ್, ನಮ್ಮ ಹೊಟ್ಟೆಯಲ್ಲಿ ಆಸಿಡ್ ಸೆಕ್ರೇಷನ್ ಆಗುತ್ತೆ. ನಾವೆಲ್ಲ ಅಸಿಡಿಟಿ ಆಗಿದೆ, ಗ್ಯಾಸ್ಟ್ರಿಕ್ ಆಗಿದೆ ಅಂತಿಲ್ಲ. ಸೊ ಬಿಕಾಸ್ ಆಫ್ ಆಸಿಡ್ ಸೆಕ್ರೇಷನ್ ಜಾಸ್ತಿ ಆಗೋದ್ರಿಂದ ಅದು ಅಸಿಡಿಟಿ ಆಗುತ್ತೆ. ಸೊ ದನಗಳಲ್ಲಿ ಏನಂದರೆ ಸೂಕ್ಷ್ಮ ಜೀವಿಗಳಿಂದ ಜೀರ್ಣ ಆಗುವಂಥದ್ದು. ತುಂಬ ಸೂಕ್ಷ್ಮ ಜೀವಿಗಳಿರ್ತವೆ. ಈ ಸಗಣಿ ಬರುತ್ತಲ್ಲ, ಸಗಣಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದರೆ 1000 ಕೋಟಿಗಟ್ಟಲೆ ಸೂಕ್ಷ್ಮ ಜೀವಿಗಳು ದನಗಳ ಹೊಟ್ಟೆಲಿರುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಅದಕ್ಕೆ ಫಸ್ಟ್ ಮೊದಲಾಗಿ ಒಣಮೇವು ಮತ್ತು ಹಸಿರು ಮೇವು ಎಷ್ಟು ಕೊಡ್ತೀವೋ ಅದರ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾರ್ಮಲ್ ಆರೋಗ್ಯ ಕಾಪಾಡೋದಕ್ಕೆ ನಾವು ಅಷ್ಟನ್ನು ಕೊಡಲೇಬೇಕಾಗುತ್ತೆ. ಮಿನಿಮಮ್ ಒಂದು ಹಸು 10 ಲೀಟರ್ ನಮಗೆ ಹಾಲು ಕೊಡ್ತಾ ಇದೆ ಅಂದರೆ ಅದಕ್ಕೆ ಒಂದು 20 ರಿಂದ 30 kg ಹಸಿರು ಮೇವು, ಜೊತೆಗೆ 3 ರಿಂದ 4 kg ಒಣಮೇವು ಅಂತೂ ಕಂಪಲ್ಸರಿ ಕೊಡಲೇಬೇಕು. ಸೊ ಕೊಟ್ಟ ಆಹಾರ ಯಾಕೆ ಕೊಡ್ತೀವಿ ಅಂದರೆ ಅದು ನೀವು ನೋಡಿರ್ತೀರ, ಸಾಮಾನ್ಯವಾಗಿ ದನಗಳೆಲ್ಲ ಮೇಯ್ದಾದ್ಮೇಲೆ ಕೂತ್ಕೊಂಡು ಆರಾಮಾಗಿ ಮೆಲ್ಕ್ ಹಾಕ್ತಿರ್ತವೆ. ಸೊ ಅದು ಸ್ಪೆಷಲ್ ಕ್ಯಾರೆಕ್ಟರ್ ಅದರಲ್ಲಿ. ಏನಂದರೆ ಮೆಲ್ಕ್ ಹಾಕುವಾಗ ಅದ್ರ ಬಾಯಲ್ಲಿ ತುಂಬ ಲೀಟರ್ ಗಟ್ಟಲೆ ಜೊಲ್ಲು ಸುರಿಯುತ್ತೆ. ನೀವು ನೋಡ್ತಿರ್ಬೋದು, ಸೈಡಿಂದ ಎಲ್ಲ ಜೊಲ್ಲು ಬರ್ತಾ ಇರುತ್ತೆ. ಆ ಜೊಲ್ಲು ಏನಾಗಿ ಸುರಿಯುತ್ತೆ ಅಂದರೆ ಆ ಜೊಲ್ಲೆಲ್ಲ ಹೊಟ್ಟೆೊಳಗಡೆ ಪುನಃ ತಗೊಂಡು ಆ ಸೂಕ್ಷ್ಮ ಜೀವಿಗಳು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಸೂಕ್ಷ್ಮ ಜೀವಿಗಳು ಕೆಲಸ ಮಾಡಿದರೆ ಅದರದ್ದು ಪೋಷಕಾಂಶಗಳೆಲ್ಲ ನೀಟಾಗಿ ಡೈಜೆಸ್ಟ್ ಆಗಿ ಅದ್ರ ಬಾಡಿಯಲ್ಲಿ ಹೀರ್ಕೊಳ್ಳುತ್ತೆ. ನಮಗೆಲ್ಲ ಹಾಲು ಡೈರಿಗೆ ಹಾಕ್ತಿರೋ ಡಿಗ್ರಿ ಬರ್ತಾ ಇಲ್ಲ, ಫ್ಯಾಟ್ ಬರ್ತಾ ಇಲ್ಲ ಅಂತೇಳಿ ತುಂಬ ರಿಜೆಕ್ಟ್ ಆಗ್ತಾ ಇರುತ್ತೆ ಹಾಲು. ಸೊ ಅದಕ್ಕೆ ಇದು ಒಂದು ಸಹ ಅಂದರೆ ಸರಿಯಾದಂತಹ ಜೀರ್ಣ ಆಗದೇ ಇರೋದು ಪ್ರಮುಖ ಕಾರಣ. ಸೊ ಆದಷ್ಟು ಯಾರು ಅದನ್ನು ಮಾಡ್ತಾ ಇದ್ದಾರೆ ಹೈನುಗಾರಿಕೆ, ನೀವು ನಿಮ್ಮ ಜಮೀನಲ್ಲಿ ಅಥವಾ ನಿಮ್ಮ ಬದುಗಳಲ್ಲಿ ಸಾಕಷ್ಟು ಮೇವನ್ನು ಬೆಳೆಸ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಮತ್ತು ನಿಮ್ಮ ಭತ್ತದ ಗದ್ದೆ ಏನಾದರೂ ಇದ್ದರೆ ಒಣಮೇವನ್ನು ಸಹ, ಯಾಕಂದರೆ ಬರೀ ಹಸಿರು ಮೇವು ಕೊಟ್ಟರೆ ಅದು ಸಾಕಾಗಲ್ಲ. ಒಣಮೇವು ಸಹ ಫೈಬರ್, ಅದು ಜೀರ್ಣ ಆಗೋದಕ್ಕೆ ಫೈಬರ್ ತುಂಬ ಎಸೆನ್ಷಿಯಲ್, ಅದಕ್ಕೆ ತುಂಬ ಅವಶ್ಯಕತೆ ಇರುವಂತಹ ಒಂದು ಪದಾರ್ಥ. ಜೊತೆಗೆ ಅದರದ್ದು ಹಾಲಿನ ಉತ್ಪಾದನೆ ನೋಡ್ಕೊಂಡು ನಾವು ಅಡಿಷನಲ್ ಆಗಿ ನಾವು ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ನಮಗೆ 6 ಲೀಟರ್ ಹಾಲು ಕೊಡ್ತಾ ಇದ್ರು ಹಸುಗೆ, ನಾವು ಯಾವುದೇ ರೀತಿಯಿಂದ 1 kgನೂ ಸಹ ಪಶು ಆಹಾರ ಕೊಡ್ದೇನೆ ನಾವು 6 ಲೀಟರ್ ಹಾಲನ್ನ ಉತ್ಪಾದನೆ ಮಾಡ್ಬೋದು ಒಂದು ದಿನಕ್ಕೆ, ಬರೀ ಹಸಿರು ಮೇವು ಮತ್ತು ಒಣಮೇವು ಮಾಡಿದರೆ. ಎಕ್ಸ್ಟ್ರಾ ಪಶು ಆಹಾರ ಕೊಟ್ಟಷ್ಟು 1 kgಗೆ ಒಂದು 50 ರಿಂದ 55 ರೂಪಾಯಿ ಇದ್ರೂ ಎಕ್ಸ್ಟ್ರಾ ಅಡಿಷನಲ್ ನಮಗೆ ಬರ್ಡನ್ ಅದು. 1 ಲೀಟರ್ ಹಾಲು 2 ಲೀಟರ್ ಹಾಲಿಂದ 1 kg ಪಶು ಆಹಾರಕ್ಕೆ ಹೋಗ್ಬಿಡುತ್ತೆ. ಸೊ ಅದರಿಂದ ಆದಷ್ಟು ದನಗಳಿಗೆ ನಾವು ಮೇವನ್ನು ಕೊಟ್ಟು ಸಾಕೋದ್ರ ಕಡೆ ಗಮನ ಕೊಡಬೇಕು. ಹೆಚ್ಚು ಹಾಲು ಬೇಕಂದರೆ ಪ್ರತಿ ನಾವು ಒಂದು 3 ಲೀಟರ್ 10 ಲೀಟರ್ ಹಾಲು ಕೊಡ್ತಾ ಇದೆ ಅಂದರೆ ಒಂದು 2 ರಿಂದ 2.5 kg ಡಿಪೆಂಡಿಂಗ್ ಅಪ್ಪ ನಮ್ಮ ಹತ್ರ ಅವೈಲಬಿಲಿಟಿ ಹಸಿರು ಮೇವು ಎಷ್ಟಿದೆಯೋ ಅದರ ಮೇಲೆ ನಾವು ಪಶು ಆಹಾರನ ಕೊಡಬೇಕಾಗುತ್ತೆ. ನೆಕ್ಸ್ಟು ಅದರಲ್ಲಿ ರೋಗಗಳನ್ನು ಕಂಟ್ರೋಲ್ ಮಾಡೋದು. ನಾವೆಲ್ಲ ವ್ಯಾಕ್ಸಿನ್ ತೊಗೊಳ್ತಿದ್ವಿ. ಕೋವಿಡ್ ಎಲ್ಲ ಬಂದಾಗ ನಾವು ಓಡೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡಿರ್ತೀವಲ್ಲ, ಲಸಿಕೆ ಹಾಕಿ. ಬಟ್ ದನಗಳಿಗೆ ಹಾಕಿಸಿ ಅಂದಾಗ ಇವತ್ತು ನಾನು ಲಸಿಕೆ ಹಾಕ್ಸಿದ್ರೆ ನನ್ನ ದನಕ್ಕೆ ಜ್ವರ ಬರುತ್ತೆ, ನಾಳೆ ಅಷ್ಟೊತ್ತಿಗೆ 1 ಲೀಟರ್ ಹಾಲು ಕಡಿಮೆ ಆಗುತ್ತೆ ಅಂತೇಳಿ. ಸೊ ಯಾವುದೇ ಲಸಿಕೆ ಹಾಕಿದ್ರೂ ಸಹ ಆಟೋಮೆಟಿಕಲಿ ಬಾಡಿಯಲ್ಲಿ ರಿಯಾಕ್ಷನ್ಸ್ ಆಗುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುವಾಗ ರಿಯಾಕ್ಷನ್ಸ್ ಆಗುತ್ತೆ, ಜ್ವರ ಬರುತ್ತೆ. ನಾವೆಲ್ಲ ಕೋವಿಡ್ ಲಸಿಕೆ ತೊಗೊಂಡಾಗ ನಮಗೆ ಕೆಲವರೆಲ್ಲ ಜ್ವರ ಬರ್ತಾ ಇತ್ತು.
ಅಲ್ವಾ? ಸೊ ಯಾಕಂದರೆ ಇಮ್ಯೂನ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ ಅಗೇನೆಸ್ಟ್. ಅದರಿಂದ ಒಂದು ದಿನ ಅದಕ್ಕೆ ನೋವಿಂದ ಜ್ವರ ಬರ್ಬೋದು ಅಥವಾ ಬಾಡಿ ರಿಯಾಕ್ಷನಿಂದ ಜ್ವರ ಬರ್ಬೋದು. ಆಟೋಮೆಟಿಕಲಿ ಜ್ವರ ಬಂದಾಗ ನಾವು ನಮಗೂ ಜ್ವರ ಬಂದಾಗ ನಾವು ಓಡು ಅಂದರೆ ಓಡೋಕ್ಕಾಗಲ್ಲ, ತಿನ್ನು ಅಂದರೆ ತಿನ್ನೋಕ್ಕಾಗಲ್ಲ. ಸೊ ಅದು ಸಹ ಅಷ್ಟೇ, ಜ್ವರ ಬಂದಾಗ 1 ಲೀಟ್ರ್ ಹಾಲು ಕಡಿಮೆ ಆಟೋಮೆಟಿಕಲಿ ಡೌನ್ ಆಗುತ್ತೆ. ಅದರಿಂದ ಯಾವುದೇ ರೀತಿಯಾದಂಥ ಲಸಿಕೆನ ಮಿಸ್ ಮಾಡ್ಕೊಡಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ಲಸಿಕೆ ಮಾಡ್ತಾರೆ, ಎಸ್ಪೆಷಲಿ ಕಾಲು ಬಾಯಿ ಜ್ವರದ್ದು. ಆಮೇಲೆ ಈ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಮುಂಚೆ ಗಳಲೆ ರೋಗದ್ದು. ಆಮೇಲೆ ಇತ್ತೀಚೆಗೆ ಎಲ್ಲ ಕಡೆಯೂ ಸಹ ಸ್ವಲ್ಪ ಚರ್ಮಗಂಟು ರೋಗದೆಲ್ಲ ಬರ್ತಾಯಿದ್ರೆ ಚರ್ಮಗಂಟು ರೋಗದ್ದು ಸಹ ಲಸಿಕೆಗಳನ್ನು ಮಾಡ್ತಾಯಿದ್ದಾರೆ. ಯಾವುದೇ ರೀತಿಯಂಥ ಲಸಿಕೆಗಳನ್ನು ಮಿಸ್ ಮಾಡಿದ್ರೆ ಸಹ ಅದನ್ನು ಮ್ಯಾನೇಜ್ ಮಾಡೋದು ಒಳ್ಳೆಯದು. ಆಮೇಲೆ ರಿಪೀಟ್ ಬ್ರೀಡಿಂಗ್ ಅನ್ನೋದು ಒಂದು ತುಂಬ ಪ್ರಾಬ್ಲಮ್. ರಿಪೀಟ್ ಅಂದರೆ ಪುನರಾವರ್ತಿತ ಭೇದೆ. ನೀವೆಲ್ಲ ನೋಡಿ, ನಾನು ಹೀಟ್ ಕೊಡಿಸಿದ್ದೀನಿ, ಇನ್ಸಮಿನೇಷನ್ ಮಾಡಿಸಿದ್ದೀನಿ, ಆದ್ರೂ ಸಹ ಗರ್ಭ ನಿಲ್ತಾ ಇಲ್ಲ ಅನ್ನೋದು ಅದೊಂದು ಸಮಸ್ಯೆ. ಸೊ ಗರ್ಭ ನಿಲ್ತಾ ಇಲ್ಲ ಅನ್ನೋದಕ್ಕೆ ಸುಮಾರು ಕಾರಣಗಳಿದ್ದಾವೆ. ನಾನು ಹೇಳಿದಲ್ಲ, ಪೋಷಕಾಂಶದ ಕಾರಣ ಇರ್ಬೋದು, ಗರ್ಭಕೋಶದ ಇನ್ಫೆಕ್ಷನ್ ಇರ್ಬೋದು, ಅಥವಾ ಹಾರ್ಮೋನಲ್ಲಿ ಅದು ಗರ್ಭಕೋಶದಲ್ಲಿ ಏನಾದರೂ ಗೆಡ್ಡೆಗಳು ಬೆಳ್ಕೊಂಡಿರ್ಬೋದು. ಈ ಥರ ಸಾಕಷ್ಟು ಸಮಸ್ಯೆಗಳಿರ್ತವೆ. ಅದನ್ನು ನಮ್ಮ ತಜ್ಞ ಯಾರು ಎಕ್ಸ್ಪರ್ಟ್ ಇರ್ತಾರೋ ಅವ್ರ ಹತ್ರ ಚೆಕ್ ಮಾಡಿಸಿ ಅದನ್ನು ಸರಿಯಾದ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಮತ್ತು ಸರಿಯಾದ ಸಲಹೆ ತೊಗೊಂಡ್ರೆ ನೀವು ಅದನ್ನು ಸಾಲ್ವ್ ಮಾಡ್ಕೋಬೋದು. ಮತ್ತು ಏನಾದರೂ ಸಮಸ್ಯೆ ಇದ್ದರೆ ಡಿಸ್ಕಸ್ ಮಾಡಿ. ಹಾಲು ಕರೆಯುವಂಥ ದನಗಳಿಗೆ ಯಾವ ಥರದ ಹಿಂಡಿ ಕೊಡಬೇಕು ಅಂತ ಈಗ ಯಾವ ಥರ ಅಂದರೆ ಸಮತೋಲನ ಆಹಾರ ಅಂತೇಳಿ ಕರಿತೀವಿ. ಅದರಲ್ಲಿ ನಮಗೆ ಹೆಂಗಂದರೆ, ಈಗ ಸಮತೋಲನ ಆಹಾರ ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ ಇರಬೇಕು, ಮತ್ತು ಫ್ಯಾಟ್ ಇರಬೇಕು, ಜೊತೆಗೆ ಮಿನರಲ್ ಮಿಕ್ಸರ್ಸು, ಆಮೇಲೆ ಸ್ವಲ್ಪ ಸಾಲ್ಟ್. ಇವಿಷ್ಟನ್ನು ಸಮ ಪ್ರಮಾಣದಲ್ಲಿ, ಅಂದರೆ ನಾವು ಕಾರ್ಬೋಹೈಡ್ರೇಟ್ ಅಂದರೆ ಶಕ್ತಿ ಕೊಡುವಂಥ ಎನರ್ಜಿ ಅದೊಂದು 30%, ಪ್ರೋಟೀನ್ ಇರೋಂಥದ್ದು ಹಿಂಡಿ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ, ಹಿಂಡಿ ಅದಕ್ಕೆ ಕಡಲೆ ಹಿಂಡಿ, ಶೇಂಗಾ ಹಿಂಡಿ, ಆ ಥರ ಎಲ್ಲ ಮಿಕ್ಸ್ ಮಾಡಿರೋದು ಅದೆಲ್ಲ ಸಹ ಸಮ ಪ್ರಮಾಣದಲ್ಲಿ ಇರಲೇಬೇಕು. ಸೊ ಕೆಲವೊಂದೆಲ್ಲ ಕಮರ್ಷಿಯಲಿ ಅದು ಪ್ರಿಪ್ರೇಷನ್ ಮೇಲೆ ಹೋಗುತ್ತೆ. ಯಾರ್ಯಾರು ಯಾವ ಥರ ಅದನ್ನು ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಬೇರೆ ಬೇರೆ ಕಾಂಬಿನೇಷನಲ್ಲಿ ಅದನ್ನು ಪ್ರಿಪೇರ್ ಮಾಡ್ತಾರೆ. ಅಲ್ಲ, ನಮಗೆ ಡೈರಿಯಲ್ಲಿ ಸಿಗೋದು ಕಡ್ಡಿ ಹಿಂಡಿ ಅಂತ ಕೊಡ್ತಾರೆ. ಅದರಲ್ಲಿ ಎಲ್ಲ ರೀತಿಯ ಇದಿರುತ್ತೆ, ಅದು ಸಮತೋಲನ. ಬೈಪಾಸ್ ಆಹಾರ ಅಂತಲೂ ಸಿಗುತ್ತೆ. ಬೈಪಾಸ್ ಆಹಾರ ಮಾಮೂಲಿ ಆಹಾರಕ್ಕಿಂತ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಡೈರೆಕ್ಟಾಗಿ ಹೊಟ್ಟೆಲಿ ಜೀರ್ಣ ಆಗ್ತಾನೆ, ಸೀದಾ ಕರುಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಬ್ಸರ್ಪ್ಷನ್ ಆಗುತ್ತೆ ಅದು. ಸೊ ಅದು ಬೈಪಾಸ್ ಆಹಾರ ಅಂತೇಳಿ ಅದು ಸಹ ಒಳ್ಳೆಯದು, ಉತ್ತಮ ರೀತಿಯದು. ಅದನ್ನು ಕೊಡ್ಬೋದು, ಡೈರಿಯಲ್ಲಿ ಕೊಡ್ಬೋದು. ಪುತ್ತೂರಲ್ಲಿ ಅಡಿಕೆ ಹಾಳೆನ ಶ್ರೆಡ್ಡಿಂಗ್ ಅಂದರೆ ನಾವು ಅಡಿಕೆ ವೇಸ್ಟ್ನ ಹಾಳೆ ಇರ್ತಾವಲ್ಲ ಅದನ್ನ ಈ ಕೆಳಗೆಲ್ಲ ತಟ್ಟೆ ಪ್ರಿಪೇರ್ ಮಾಡಿ ಕೊಡ್ತೀವಿ. ಸೊ ತಟ್ಟೆ ಆದ ನಂತರ ಮತ್ತೇನು ವೇಸ್ಟ್ ಮಿಕ್ಕುತ್ತಲ್ಲ, ಕಟ್ ಮಾಡಿ ಸೈಡ್ಸಿಗೆಲ್ಲ ಅವನ್ನೆಲ್ಲ ಶ್ರೆಡ್ ಮಾಡಿ ಇದು ಪೌಡ್ರ್ ಥರ ಮಾಡಿಬಿಟ್ಟು ಅದನ್ನು ಸಹ ಒಣಮೇವಾಗಿ ನಾವು ಕೊಡ್ಬೋದು. ಅಂದರೆ ಸ್ವಲ್ಪ ಪೌಡರ್ ಥರ ಮಾಡಬೇಕು. ಅದು ಹಾಗೆ ಕೊಟ್ಟರೆ ಅದು ಅಗಿಯಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಪೌಡರ್ ಥರ ಮಾಡಿಬಿಟ್ಟು, ಈಗ ಕೆಲವೊಂದು ಡೈರಿಗಳಲ್ಲಿ NINP ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ನ್ಯೂಟ್ರಿಷನ್ ಆ್ಯಂಡ್ ಫಿಸಿಯಾಲಜಿ ಅಂತ ಒಂದು ಸಂಸ್ಥೆ ಇದೆ, ಪ್ರಾಣಿ ಶರೀರ ಕ್ರಿಯಾಶಾಸ್ತ್ರ ಸಂಸ್ಥೆ. ಕೆಲವೊಂದು ಡೈರಿಗಳಲ್ಲಿ ಆ ಶೆಡ್ಡಿಂಗ್ ಪೌಡರ್ ಮಾಡೋಂತಹ ಮಿಷಿನ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಅವರು. ಸೊ ಅಲ್ಲಿ ಬೇಕಾದ್ರೆ ಮಾಡಿಸ್ಕೊಂಡು ಇಟ್ಕೋಬೋದು. ಹೌದು, ಕೊಡ್ಬೋದು. ಪರ್ಯಾಯ ಆಹಾರಗಳ ಮೂಲಗಳು ಕೊಡ್ಬೋದು. ಒಣಬೇವಿ ನಮ್ಮ ಹತ್ರ ಬತ್ತದಿಲ್ಲ ಅಂದರೆ ಅಡಿಕೆ ಹಳೆಗಳನ್ನ ಕೊಡ್ಬೋದು. ಅಜೋಲಾ ಅಜೋಲಾನ ನೀವು ಬೆಳೆಸ್ಬಿಟ್ಟು ಅಜೋಲಾನ ಕೊಡ್ಬೋದು. ಆಮೇಲೆ ಸೈಲೇಜ್ನ ಪ್ರಿಪೇರ್ ಮಾಡಿ ಸೈಲೇಜ್ ಕೊಡ್ಬೋದು. ಸೊ ಇವೆಲ್ಲೂ ಸಹ ಆಹಾರದ ಮೂಲಗಳು. ಆದರೆ ಬರೀ ಸೈಲೇಜ್ನ ಫೀಡ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಪ್ರಮಾಣ ಹಸಿರು ಮೇವು ಹತ್ರ ಇಲ್ಲ ಅಂದಾಗ ಪರ್ಯಾಯವಾಗಿ ನಾವು ಸೈಲೇಜ್ನ ಕೊಡಬಹುದು. ಅಜೋಲಾ, ಈಗ ಹಿಂಡಿ ಅಜೋಲಾದಲ್ಲಿ ಅಂದರೆ ಆಲ್ಮೋಸ್ಟ್ ಒಂದು 22% ನಮಗೆ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ. ಸೊ ಅದನ್ನು ನಮ್ಮ ತುಂಬ ಈಸಿಯಾಗಿ ಬೆಳೆಯುವಂತಹ ಕ್ರಾಪ್ ಅದು. ಅದನ್ನು ತಗೊಂಡು ಡ್ರೈ ಮಾಡಿ ನೀವು ಸ್ವಲ್ಪ ಅದನ್ನು ಹಾಕಿದ್ರು ತಿಂತಾವು. ಏನಂದರೆ ಅದ್ರ ಜೊತೆ ಸಗಣಿ ಎಲ್ಲ ಮಿಕ್ಸ್ ಮಾಡಿ ಬೆಳೆಸೋದ್ರೆ ಸ್ವಲ್ಪ ಸ್ಮೆಲ್ ಇರುತ್ತೆ. ಕೊಡೋಕ್ಕಿಂತ ಮುಂಚೆ ವಾಶ್ ಮಾಡಿಬಿಟ್ಟು ಕೊಟ್ಟರೆ ಒಳ್ಳೆಯದು. ಈಗ ಈ ತೋಟದಲ್ಲಿ ಈಗ ಜಾಸ್ತಿ ಒಂದು ಹಳದಿ ಹೂವಿನ ಇದು ಬರ್ತದೆ ಜಾಸ್ತಿ, ಚೆನ್ನಾಗಿ ತಿಂತದೆ. ಅದು ತುಂಬಾ ಗಟ್ಟಿ ಇರ್ತದೆ. ಅದು ಕೆಲವರು ಹೇಳ್ತಾರೆ ಅದನ್ನು ಹಾಕಬಾರ್ದು, ಹಾಕಿದ್ರೆ ಅದರ ತುಂಬ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಎನರ್ಜಿ ವೇಸ್ಟ್ ಆಗ್ತದೆ. ಹಾಕಿದ್ರೆ ಒಳ್ಳೆಯದ ಕೆಂಟ ಸಂಪಿಗೆ ಅಲ್ಲ, ಚಿಕ್ಕದಾಗಿ ಚೆನ್ನಾಗಿ ತಿಂತಾರೆ. ಹಾಕಬಾರ್ದು, ಹಾಕಿದ್ರೆ ದನಗಳು ಪುಷ್ಟಿ ಬರೋದಿಲ್ಲ. ಎಷ್ಟು ತಿಂದ್ರು ಕೂಡ ಅಷ್ಟು ಎನರ್ಜಿ ಬೇಕು. ಆ ಥರ ಇಲ್ಲ ಸರ್. ದನಗಳಿಗೆ ನಾವು ಕೊಡೋದೇ ಹಾರ್ಡ್ ಹುಲ್ಲಲ್ವಾ, ಗಟ್ಟಿ ಹುಲ್ಲನ್ನೇ ಕೊಡ್ತೀವಿ. ಅದು ಮೆಲ್ಕ್ ಹಾಕುತ್ತದೆ, ಮೆಲ್ಕ್ ಹಾಕಿ ಜೀರ್ಣ ಮಾಡ್ಕೊಳ್ತದೆ. ಅದಕ್ಕೆ ಜೀರ್ಣ ಮಾಡ್ಕೊಳ್ಳೋಕೆ ಎನರ್ಜಿ ಏನು ಬೇಕಾಗಲ್ಲ. ಅದಕ್ಕೆ ಆ ಥರ ಇದ್ದರೆ ಅವು ಇಷ್ಟಪಟ್ಟು ತಿನ್ನೋದು ಇಲ್ಲ. ಅವನ್ನ ರಿಜೆಕ್ಟ್ ಮಾಡ್ತಾರೆ, ತೊಂದರೆ ಇಲ್ಲ. ಆ ಥರ ಏನಾದ್ರು ಸ್ವಲ್ಪ ಕಹಿ ಉಂಟು, ಔಷಧೀಯ ಗುಣ ಇರ್ಬೋದು. ಅದರಲ್ಲಿ ಇರ್ಬೋದು ಸರ್. ಎಲ್ಲ ನಮ್ಮ ದನ ತಿಂತದೆ, ಕೆಲವು ತಿನ್ನೋದಿಲ್ಲ. 5 ದನದಲ್ಲಿ 1 ದನ ತಿನ್ಬೋದು, ಏನು ತೊಂದರೆ ಇಲ್ಲ. ಆ ಥರ ಕೆಲವು ಹೈನುಗಾರಿಕೆ ಬಗ್ಗೆ 1 ಗಂಟೆ ತನಕ ಅಂತ ಉಂಟು. ಒಂದು 3 ನಿಮಿಷ ಉಂಟು. ಯಾರಾದ್ರೂ ಪ್ರಶ್ನೆಗಳಿದ್ರೆ 3 ನಿಮಿಷ ಮುಗಿಸ್ಬೇಕು. 3 ನಿಮಿಷ ಉಂಟು. 3 ನಿಮಿಷ ಏನು ಸಮಸ್ಯೆ ಇಲ್ಲ ಅಂದ್ರೆ ನೆಕ್ಸ್ಟ್ ಅವರಿಗೆ ಮುಂದಿನ ವಿಚಾರಕ್ಕೆ ಹೋಗಿ. ಈಗ ಸರ್ ಒಂದು ಹೈನುಗಾರಿಕೆಯಲ್ಲಿ ಈಗ ಏನಂತ ಹೇಳಿದ್ರೆ, ನಾವು ಹಟ್ಟಿ ತೊಳೆದ ನೀರನ್ನು ಡೈರೆಕ್ಟ್ ಆಗಿ ಟ್ಯಾಂಕಿಗೆ ಹಾಕ್ತೇವೆ. ಅಂದರೆ ಡೈರೆಕ್ಟ್ ಆಗಿ ನಾವು ನಮ್ಮ ತೋಟಕ್ಕೆ ಕೊಡ್ತೇವೆ.
ಅದು ನಿಜವಾಗಿ ಒಳ್ಳೆಯದ. ಈಗ ಅದರ ಗಂಜಲ ಇದೆಲ್ಲ ಡೈರೆಕ್ಟ್ ಆಗಿ ಟ್ಯಾಂಕ್ ಹೋಗ್ತದೆ, ಟ್ಯಾಂಕಿಂದ ಡೈರೆಕ್ಟ್ ಆಗಿ ನಾವು ತೋಟಕ್ಕೆ ಬಿಡ್ತೇವೆ. ಅದ್ರಲ್ಲಿ ಈಗ ಯೂರಿಯಾ ಈಗ ಗೋಬರ್ ಗ್ಯಾಸ್ ಅಲ್ಲಿ ಸರಿಯಾಗಿ ಬರ್ತದೆ, ಅದೆಲ್ಲ ಇದಾಗಿ ಬರ್ತದೆ. ಇದು ಡೈರೆಕ್ಟ್ ಆಗಿ ನಾವು ಕೊಡ್ತೇವೆ. ಅದರಿಂದ ಏನು ತೊಂದರೆ ಇಲ್ಲ. ಅದರಿಂದ ಏನಂದ್ರೆ ನಿಮಗೆ ನೀರಿಲ್ಲ, ನಿಮಗೆ ನಿಮ್ಮ ಗಿಡಗಳಿಗೆ ಹೋಗುತ್ತೆ, ಏನು ತೊಂದರೆ ಇಲ್ಲ. ಸರಿ, ಈಗ ತೊಂದರೆ ಇಲ್ಲ. ಈಗ ನಾವು ಸಣ್ಣ ಗಿಡಗಳಿಗೆ ಜಾಸ್ತಿ ಕೊಟ್ಟಾಗ ಅದು ಹಣದ ಕಟ್ಟರೆ ಬರ್ತದೆ. ಇಲ್ಲ, ಈಗ ಏನಂದ್ರೆ ನೀವು ಜೀವ ಅಮೃತ ಅದು ಮಾಡೋದು ಇದು ಮಾಡೋದೆಲ್ಲ ಗಂಜಲನ್ನ ಯೂಸ್ ಮಾಡ್ತಿರಲ್ಲ. ನಾವು ಡೈರೆಕ್ಟ್ ಆಗಿ ಯಾವ ಸಣ್ಣ ಗಿಡಗಳಿಗೆ ಎಷ್ಟು ಕೊಡ್ತೀವಿ? ತೊಂದರೆ ಇಲ್ಲ ಸರ್. ಸಣ್ಣ ಗಿಡಗಳಿಗೆ ಅದು ಇದರಲ್ಲಿ ಟಾಂಕಿನ ಫುಲ್ಲಾದಾಗಿ ಜಾಸ್ತಿ ಕೊಡ್ಬಾರ್ದು. ಅಲ್ಲ, ವಾಶ್ ಮಾಡೋ ನೀರು ಅದೇನು ಡೈರೆಕ್ಟ್ ಆಗಿರುತ್ತೆ ಸರ್. ನೀವು ವಾಶ್ ಮಾಡೋದಿಲ್ಲ, ಏನು ಸಮಸ್ಯೆ ಏನಾಗಲ್ಲ. ಅದೇನು ತೊಂದರೆ ಆಗಲ್ಲ. ಬಟ್ ನಮಗೆ ಯೂರಿನಲ್ಲಿ ಏನಿರುತ್ತೆ ಅಂದ್ರೆ ಯೂರಿಕ್ ಆಸಿಡ್ ಇರುತ್ತೆ ಅಷ್ಟೇ. ಅದರಲ್ಲಿ ಯೂರಿಕ್ ಆಸಿಡ್ ನೈಟ್ರೋಜನ್ ಕನ್ವರ್ಟ್ ಆಗುತ್ತೆ, ಅದೇನು ಸಮಸ್ಯೆ ಏನಾಗಲ್ಲ. ಸರ್, ಇವರೊಂದು ಪ್ರಶ್ನೆ ಜಾಸ್ತಿ ಆಗ್ಬೋದು ಅಂತ ಜಾಸ್ತಿ ಆಗ್ಬೋದು. ಸರ್, ಇವರೊಂದು ಪ್ರಶ್ನೆಗೆ ಪ್ರಾಕ್ಟಿಕಲ್ ಆಗಿ ಉತ್ತರ ಕೊಡ್ತೇನೆ ಅವರದ್ದು. ನಾನು ಕೂಡ ಎಲ್ಲ ಸ್ಲರಿಗೆ ಟ್ಯಾಂಕಿಗೆ ಹೋಗ್ತದೆ, ನಮ್ಮ ಸ್ವಲ್ಪ ನೀರು ಹೊರಗೆ ಹೋಗ್ತದೆ, ಅದೇನು ಸಮಸ್ಯೆ ಇಲ್ಲ. ಕೊಡುವುದು ಮಾತ್ರ ಜಾಸ್ತಿ ಕೊಡಬಾರ್ದು ನಾವು ಗಿಡಗಳಿಗೆ. ನಾನು ನೋಡುವಲ್ಲಿ 500 ಗಿಡ ಉಂಟು, ಅದಕ್ಕೆ ಎಷ್ಟು ಒಮ್ಮೆ ಕೊಟ್ಟು ನೋಡಿದ್ದೇನೆ. ಜಾಸ್ತಿ ಕೊಟ್ಟು ಅದಕ್ಕೆ ಓವರ್ ಇದಾಗ್ತದೆ, ಜಾಸ್ತಿ ಅಜೀರ್ಣ ಆಗ್ತದೆ. ಅದಕ್ಕೆ ಕೊಡುವಷ್ಟೇ ಕೊಡಿ. ನಾವೀಗ ಕೆಳಗೆಲ್ಲ ತೋಟಕ್ಕೆ 10 ಲೀಟರ್ ಕೊಡ್ತೇವೆ. 10 ಲೀಟರ್ ಮೇಲೆ ಎಷ್ಟು ಅದು ಮತ್ತೆ ಎಲ್ಲ ಮಾತಾಡ್ಬೇಕು. ಮಧ್ಯಾಹ್ನ ನಂತರ ನಾನು ವೈಯಕ್ತಿಕವಾಗಿ ನೀವು ವಾಶ್ ಮಾಡಿದ್ರೆ ಒಂದು ತೊಟ್ಟಿ ಮಾಡ್ಕೊಳ್ಬೇಕಾದ್ರೆ ನನ್ನ ಪ್ರಾಕ್ಟಿಕಲ್ ಅನುಭವಕ್ಕೆ ಮಧ್ಯಾಹ್ನ ಕೊಡ್ಬೋದು. ಡೈರೆಕ್ಟ್ ಆಗಿ ಕೊಡದೇ ಇದ್ರೆ ಒಂದು ತೊಟ್ಟಿ ಸ್ಟೇರ್ ಮಾಡ್ಕೊಂಡು ಆ ತೊಟ್ಟಿಯಿಂದ ನೀರು ಹಾಯಿಸ್ಬೋದು. ನೀರೆಲ್ಲ ಮಿಕ್ಸ್ ಆಗ್ತದೆ, ಏನು ತೊಂದರೆ ಇಲ್ಲ ಸರ್. ನೀರು ಮತ್ತೆ ಇದು ಗಂಜಲ ತೊಂದರೆ ಇಲ್ಲ. ಈಗ ನೆಕ್ಸ್ಟ್ ವಿಷಯಕ್ಕೆ ಹೋಗುವ. ಡಾಕ್ಟರ್ ಒಳ್ಳೆ ಅನುಭವಸ್ಥರು, ನಮಗೆ ಒಳ್ಳೆ ಅನುಭವವನ್ನು ಕೊಟ್ಟಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.